ಕಾಲನ ಭಾರದಿ ಬಾಗಿದ ನನ್ನಪ್ಪ ಕಣು ಅದನ್ನು ಕೇಳದಾಯ್ತು ಕಾಲನ ಭಾರದಿ ಬಾಗಿದ ನನ್ನಪ್ಪ ಕಾಲು ಮಾತನು ಕೇಳದಾಯ್ತು ಬಾಳ ಬಾದಲದ ನಡುವೆಯು ಮಗುವಿ ಆಳು ಕಿಳಿವ ಕಾಲ ಕಾಲನ ಭಾರತಿ ಬಾಗಿದ ನನ್ನಪ್ಪ ಕಾಲು ಮಾತನು ಕೇಳಲಾಯಿತು ಕಾಲವನ್ನು ತಿಳಿಯುವುದು ಅಳೆಯುವುದು ದೇವರಿಂದಲೂ ಸಾಧ್ಯವಿಲ್ಲ. ಕಾಲನ ಕರೆಗೆ ಎಲ್ಲರೂ ಓಗೊಡಲೇಬೇಕು. ಕಾಲ ನನ್ನನ್ನು ಕರೆಯುತ್ತಾ ಇದ್ದಾನೆ. ಕಾಲನ ಭಾರದಿಂದಲಾಗಿ ಕಾಲೇ ನನ್ನ ದೇಹವನ್ನು ಮುನ್ನಡೆಸುವುದಕ್ಕೆ ಅಶಕ್ತವಾಗಿದೆ. ಬಾನ ಬಾಂದಳದ ಆತ್ಮರವಿಯು ಮಹಾಂಬುಧಿಯಲ್ಲಿ ಎಳೆಯುವಂತಹ ಕಾಲ ಸಮೀಪಿಸ್ತಾ ಇದೆ. ಮಾತು ತೊದಲುತ್ತಾ ಉಂಟು, ದೇಹ ನಡಗುತ್ತಾ ಉಂಟು. ದೇಹಕ್ಕೆ ಆಗುತ್ತಾ ಇರುವಂತಹ ಆಯಾಸವನ್ನು ಪರಿಹರಿಸುವುದಕ್ಕೆ ವಿಶ್ರಾಂತಿಯನ್ನು ಬಯಸ್ತೇನೆ. ಅದು ಮರ ಸಿಗ್ತದ ಪುಡವಿಯೆಲ್ಲವ ಸಂಚರಿಸಿ ಜನರೊಡೆಯ ಗಣಪ ಸ್ವಾಮಿ ನಡೆದು ಪಾವನ ನಾಗೌರಜ ಭೂಮಿಯಲ್ಲಿ ಎಂದಿರನು ಒಡಲು ನಡುಗಿದು ಬರೆದಿರುಗಿ ಮುರುಳಡಿಡಲು ಸೋಲು ಬಿದ್ದನು ನುಡಿಯು ಕೂದುತ್ತಿರನು ರಾಮ ಬರುತ್ತಾ ಕಂಡು ಬೆರಗಾದ ಜಲವ ಪ್ರೋಚಿಸಿ ಕೂಲ ಮುನಿವರ ಒಲವಿನಿವು ಮೇಲೆತ್ತಿ ವೃದ್ಧನ ತಲೆಯ ಗಂಗೆಯುಳಿರಿಸಿ ನೀ ಕುಡಿದುತ್ತ ಬಲವಿರಲಿ ಸೇವಿಸುತ್ತಲಿರೆ ಕಂಬಲಗೆ ಸಾರ್ಥಕ ಭಾವದಲ್ಲಿ ದೃಗುಜರು ಜಾರಲು ಕಾಣುತ್ತವರಲು ಕೀಳ್ದ ಕೋದಂಡ ಅಮಲ ಮಾನಸ ಜ್ಞಾನ ತೇಜೋದ್ಯುಮಣಿ ನೀವಾರು ಮಹಿಮಾ ವಿಮಲ ಜರಿಯ ಸಮುದ್ರ ಜುಮಯ ಪ್ರಮಥ ದೇವಾರು ಶಮದಿ ನೀವಿಲ್ದ ಬಂದಿರಿ ನಿಮಗೆ ಗದಿ ಬಂಧುಗಳು ಗೆಳೆಯರು ಮಮನೆವು ಕಾದುರದಿ ಕಾದಿದೆ ನಮಿಸಿ ಬೇಡುವೆ ಯಾರು ನಿಮ್ಮ ಸ್ಥಿತಿಯನ್ನು ಕಾಣುವಾಗ ಅಯ್ಯೋ ಅನಿಸುತ್ತಾ ಇದೆ. ಮನಸ್ಸು ಮಮ್ಮಲ ಮರುಗುತ್ತಾ ಇದೆ. ವಯೋವೃದ್ಧರು ನೀವು ನಡೆಯುವುದಕ್ಕೆ ಶರೀರದಲ್ಲಿ ಶಕ್ತಿ ಹೊಂದಿ ತಲೆ ತಿರುಗಿ ಬಿದ್ದಿರಿ. ಇದು ನಿಮ್ಮನ್ನು ಉಪಚರಿಸಿದ್ದೇನೆ. ಸ್ವಾಮಿ, ಯಾರು ನೀವು? ಎಲ್ಲಿಂದ ಬಂದವರು? ಇಲ್ಲಿ ನಿಮ್ಮ ಬಂಧು ಬಳಗದವರು ಯಾರಾದರೂ ಇದ್ದಾರೆ? ಗುರುದಿಲ್ಲವೇನೋ ಕಂದ ಗುರುವಾಗಿ ಕಲಿಸಿದೆ ಪರಶಿವನು ಮೇಲಿಂದ ಪರಶಿವನು ಮೇಲಿಂದ ಶಿಷ್ಯ ಗುರುತಿಲ್ಲದೆ ಹೋಯಿತೆ ಮಗು. ಆ
ಶಿವನ ಉಳುಮೆಯಿಂದ ಸಕಲ ವಿದ್ಯೆಯನ್ನು ನಿನಗೆ ಬೋಧಿಸಿದಂತಹ ಅಣ್ಣಪ್ಪ 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 ನನ್ನ ಗುರುಗಳು ರೋಮಘಸಿತನಾಗಿ ರಾಮ ಭಕ್ತಿಯಲ್ಲಿ ಚರಣ ಮೂರ್ತಿ ಕೆರಗಿದನು ಸುಗುಣಧಾಮ ಸ್ವರವಾಯ್ತು ಮನ ನಿರ್ಮ ಕಾಣುತ್ತೀದಿನದಿ ಮನ್ನಿದಿರಿ ಅರಿಯದಾಗಿರು ನಿರ್ಮ ಕರೆಯ ಕಾರಣದಿ ಚರಣ ಸಾರಥ ಕೆರಗಿ ಸುಗುಣಧಾಮ ನನ್ನ ಗುರುಗಳು ಗುರುವರ 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 ವಂದಿಸಿದ್ದೇನೆ ನನ್ನ ಬಾಳು ಸಾರ್ಥಕವಾಯಿತು ನನ್ನ ಮನವು ಸ್ವರವಾಯಿತು ತಂದೆಯೇ ನಿಮ್ಮ ಈ ವೃದ್ಧಾಪ್ಯದ ದಶೆಯಿಂದ ನಿಮ್ಮನ್ನು ಗುರುತಿಸುವುದಕ್ಕೆ ಅಸಾಧ್ಯವಾಗಿ ಹೋದೆ ನನ್ನನ್ನು ಮನ್ನಿಸಿ 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 ಭಾವಜಾರಿಯ ಪಾದವನ್ನು ಸೇರುವಂತಹ ಆಕಾಂಕ್ಷೆ ಬಿಟ್ಟರೆ ಬೇರೇನು ನನಗಿಲ್ಲ ಹಾಗಾಗಿ ಆದರೆ ಬೇಗ ಮಿಂದು ಶುಚಿರ್ಭೂತನಾಗಿ ಸರಿ ಗುರುಗಳೇ ಈ ಕ್ಷಣದಲ್ಲಿಯೇ ಬಂದೆ ಸಜ್ಜನರಿಗೆ ಮಾತ್ರ ಇದು ವಿನಿಯೋಗ ಆಗಬೇಕು ದುರ್ಜನರ ಬದುಕಿಗೆ ಯಾವತ್ತೂ ಇದು ಬೋಧಿಸಲ್ಪಡಬಾರದು ಅಷ್ಟೇ ಅಲ್ಲ ಇನ್ನೊಂದು ಮಹತ್ತರವಾದಂತಹ ವಿಷಯವನ್ನು ನನ್ನ ಕೊನೆಯ ಉಸಿರು ಇರುವ ಒಳಗೆ ಹೇಳಿಬಿಡ್ತೇನೆ ಯಾವುದು ಗುರುಗಳು ಮುಂದಕ್ಕೆ ಶಂಕರ ಎನ್ನುವಂತಹ ಮಹಾಪುರುಷ ಉದಿಸಿ ಬರುವವರಿದ್ದಾನೆ ಲೋಕೋನ್ನತಿಯನ್ನು ಬಯಸುವಂತಹ ಮಹಾನ್ ಚೈತನ್ಯವದು ಈ ವಿದ್ಯೆ ಅವನಿಗೆ ಮಾತ್ರ ಬೋಧಿಸಲ್ಪಡಬೇಕು ಆವಾಗ ನೀನು ಕಲಿತಿರುವಂತಹ ವಿದ್ಯೆಗೂ ನಾನು ಅರಿತಿರುವಂತಹ ವಿದ್ಯೆಗೂ ಸಾರ್ಥಕ ಭಾವ ಬರುತ್ತದೆ ಮಗು ಸಾರ್ಥಕ ಭಾವ ಬರುತ್ತದೆ ಆಯ್ತು ಗುರುಗಳೇ ನಿಮ್ಮ ಇಚ್ಛೆಯನ್ನು ನಡೆಸಿಕೊಡ್ತೇನೆ ನೋಡಿದೆಯಾ ನೋಡಿದೆಯಾ ಚಿಂತೆಯೊಳು ಉಳಬಗುಡಿಯಳು ಯತಿಯ ಸಂಸ್ಕಾರ ವಿಧಿಯತೆ ಸಂಸ್ಕಾರ ವಿಧಿಯತೆ ಹರಣ
ಇರಿಸಿ ಮುನಿಯ ಅಪರ ಶೋಧನೆ ಮಾಡಿ ಭಕ್ತಿಯುಳಿಕೆ ಮುಗಿಯುವುದ ನೋಡುತ್ತಾ ಇದ್ದಂತೆ ಭಗವಂತನ ಪಾದದಲ್ಲಿ ಐಕ್ಯವಾಗಿ ಹೋದರಲ್ಲ ಗುರುಗಳು. ಸರಿ, ಯತಿಯೋರ್ವನಿಗೆ ಯಾವ ರೀತಿಯ ಅಂತ್ಯ ಸಂಸ್ಕಾರಗಳನ್ನು ಮಾಡಬೇಕು, ಹಾಗೆ ಗುರುಗಳ ಆ ದಿವ್ಯ ಶರೀರವನ್ನು ಪರಶಿವನ ಸನ್ನಿಧಿಯ ಸಮೀಪದಲ್ಲಿ ಸಮಾಧಿಯಲ್ಲಿ ಇರಿಸಿದ ಹಾಗಾಯಿತು. ಮಾತ್ರವಲ್ಲ, ಅಪರ ಷೋಡಶ ಕರ್ಮಗಳೆಲ್ಲವನ್ನೂ ಮಾಡಿ ಮುಗಿಸಿದ್ದೇನೆ. ಸರಿ, ಇನ್ನು ಮುಂದಿನದ್ದೇನು? ಗುರುಗಳ ಇಚ್ಛೆಯೇನಿದೆಯೋ ಅದನ್ನು ಈಡೇರಿಸಬೇಕು. ಸರಿ, ಆ ಕುರಿತು ಆಲೋಚನೆ ಮಾಡ್ತೇನೆ. ಶಂಭುವರಿಂದ ನಾಗವಿಂದ ಜ್ಞಾನಿ ಸುಕ್ಷೇತ್ರವಾದ ವೇದವಾದಿಗೆ ಮುಕ್ತಿ ನೀಡು ಆಗಲಿದೆ ದೇಗುಲವು ಷಣ್ಮುಖನಿಗೆ ಆಗಲಿದೆ ದೇಗುಲವು ಷಣ್ಮುಖನಿಗೆ ಗುರುಗಳ ಮನದಿಚ್ಛೆಯೇನು ಅದನ್ನು ಈಡೇರಿಸಿದಂತಹ ಸಾರ್ಥಕ ಭಾವ ಮನಸ್ಸಿನಲ್ಲಿ ಆಗುತ್ತಾ ಇದೆ. ನಾನಿಲ್ಲಿಗೆ ಬರುವಂತಹ ಸಂದರ್ಭ ಅಜ್ಞಾನದ ಅಂಧಕಾರದಲ್ಲಿ ಎಲ್ಲರೂ ತೊಳಲಾಡುತ್ತಾ ಇದ್ರು. ಇಲ್ಲಿ ಜ್ಞಾನದ ಬೀಜವನ್ನು ಬಿತ್ತಿದೆ. ಅದೀಗ ಹೆಮ್ಮೆರವಾಗಿ ವಿಶಾಲವಾಗಿ ರೆಂಬೆ ಕೊಂಬೆಗಳನ್ನು ಹರಡಿ ಬೆಳೆದಿದೆ. ಹೌದು, ಈ ಕಾಲಕ್ಕೆ ಈ ಪ್ರದೇಶದಲ್ಲಿರುವಂತಹ ಪ್ರತಿಯೊಬ್ಬರೂ ಜ್ಞಾನಿಗಳೇ ಆಗಿದ್ದಾರೆ. ನಾಗ ಎಂದರೆ ಜ್ಞಾನ ಎನ್ನುವ ಅರ್ಥವೂ ಇದೆ. ಜ್ಞಾನಿಗಳೇ ತುಂಬಿರುವಂತಹ ಈ ಪ್ರದೇಶ ಇನ್ನು ಮುಂದಕ್ಕೆ ನಾಗವ್ರಜ ಕ್ಷೇತ್ರ ಎನ್ನುವುದಾಗಿ ಪ್ರಸಿದ್ಧವಾಗಲಿದೆ. ಮಾತ್ರವಲ್ಲ, ನಾಗಗಳಿಗೂ ಈ ಭೂಮಿಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ಈ ಭೂಮಿಯಲ್ಲಿ ಜಲ ಸಮೃದ್ಧಿ ಆಗಬೇಕು ಅಂತಾದರೆ ನಾಗದೇವತೆಯ ಕೃಪಾ ಕಟಾಕ್ಷ ಆಗಬೇಕು. ಮಾತ್ರವಲ್ಲ, ಈ ನೆಲದಲ್ಲಿ ಉತ್ತಮವಾದಂತಹ ಬೆಳೆ ಬೆಳೆಯಬೇಕಿದ್ರೆ ಅದಕ್ಕೂ ಆ ದೇವತೆಗಳ ಅನುಗ್ರಹ ಬೇಕು. ಹಾಗಿದ್ರೆ ಆ ನಾಗದೇವತೆಗಳೆಲ್ಲರಿಗೂ ಅಧಿಷ್ಠಾತ್ರ ದೇವತೆ ಎನಿಸಿದಂತಹ ಸುಬ್ರಹ್ಮಣ್ಯ ಸ್ವಾಮಿಯೇ ಇಲ್ಲಿ ನೆಲೆಯಾಗುತ್ತಾನೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹೌದು, ಭವಿಷ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ, ದಿವ್ಯವಾದಂತಹ ಆಲಯ ಇಲ್ಲಿ ಆಗುವುದಕ್ಕಿದೆ ಎನ್ನುವುದು ಮನಸ್ಸಿನಲ್ಲಿಯೇ ಸಂಕಲ್ಪಿಸಿಕೊಂಡಿದ್ದೇನೆ. ನೋಡೋಣ ಮುಂದೇನಾಗುತ್ತದೆ ಎನ್ನುವುದಾಗಿ. ಮುನಿಗೆ ವೇದಿಸುತ್ತ ಉಪಚರಿಸಿ ಈ ಸತೀದೇವಿ ಮನೆಗೆ, ಈ ಬಡವಳ ಮನೆಗೆ ನಿಮ್ಮ ಆಗಮನವಾಯಿತು. ನಿಮ್ಮ ಆಗಮನದಿಂದ ಸಂತುಷ್ಟಳಾಗಿದ್ದೇನೆ. ಯಥಾ ಸಾಧ್ಯವಲ್ಲದಿದ್ರು, ಯಥಾ ಯೋಗ್ಯವಲ್ಲದಿದ್ರು, ಯಥಾ ಸಾಧ್ಯ ನಿಮ್ಮನ್ನು ಸತ್ಕರಿಸಿದವಳಿದ್ದೇನೆ. ಸಂತೋಷವಾಯಿತು ತಾಯಿ. ನನ್ನ ಈ ಬಡವಳ ಮನೆಗೆ ಬರಬೇಕಿದ್ರೆ ಬಲವಾದಂತಹ ಕಾರಣ ಇರಬೇಕು. ಯಾಕೆ ಬಂದಿರಿ, ನನ್ನಿಂದ ಏನಾಗಬೇಕು ಎಲ್ಲವನ್ನು ತಿಳಿಸಬೇಕು. ಅಮ್ಮ, ನಿಮಗೊಬ್ಬ ಆತ ಕುಮಾರ ಉದಿಸಿದ್ದಾನಂತೆ. ಹೌದು ಮುನಿಗಳೇ. ಅವನನ್ನೊಮ್ಮೆ ನೋಡಬಹುದೇ? ನಾನು ಖಂಡಿತವಾಗಿಯೂ. ಅಮ್ಮ, ಸರಿ, ಗುರುಗಳು ನನ್ನನ್ನು ಎಚ್ಚರಿಸಿತು. ಆ ಕಾರಣಕ್ಕಾಗಿ ದಕ್ಷಿಣದ ಈ ಕೇರಳಕ್ಕೆ ಬಂದೆ. ಕಾಲಡಿ ಎಂಬಂತಹ ಈ ಪ್ರದೇಶಕ್ಕೆ ನಾನು ಬರಬೇಕಿದ್ರೆ ಬಲವಾದಂತಹ ಕಾರಣ. ಹಿಂದೆ ಗುರುಗಳಾಡಿದಂತಹ ಮಾತು, ಭವಿಷ್ಯದಲ್ಲಿ ಶಂಕರನೆಂಬ ಬಾಲಕ ಹುಟ್ಟಿಕೊಳ್ಳುತ್ತಾನೆ. ಆ ಹುಡುಗನೇ ಈತ ಎನ್ನುವುದನ್ನು ಇವನ ಮುಖವನ್ನು ನೋಡುವಾಗ ಅರ್ಥವಾಗುತ್ತಾ ಇದೆ. ಹೌದು, ಪರಶಿವನ ಆ ಪ್ರಭೆ
ಈತನ ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ಹಾ ಸರಿ, ಗುರುಗಳು ಯಾವೆಲ್ಲ ವಿದ್ಯೆಗಳನ್ನು ನನಗೆ ಬೋಧಿಸಿದರು ಆ ಎಲ್ಲಾ ವಿದ್ಯೆಗಳನ್ನು ಮಂತ್ರಪೂರ್ವಕವಾಗಿ ಬಜೆಯಲ್ಲಿರಿಸಿ ಈ ಮಗುವಿನ ನಾಲಗೆಗೆ ನೆಕ್ಕಿಸ್ತೇನೆ ನೋಡೋಣ. ಅಮ್ಮ, ಮುಂದಕ್ಕೆ ಲೋಕವಿಖ್ಯಾತನಾಗಲಿರುವಂತಹ ತರಳನಿಂದ ಇವನನ್ನು ಚೆನ್ನಾಗಿ ಸಾಕಿ ಸಲಹು ಮಗಳೇ. ನಿನಗೆ ಶುಭವಾಗಲಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.